ದೇಶ ಸುತ್ತು ಕೋಶ ಓದು ಅನ್ನೋ ಮಾತಿದೆ. ಆದರೆ ದೇಶ ಸುತ್ತುವುದು ಏನಿದ್ರೂ ಗಂಡಸರ ಹವ್ಯಾಸ. ಹೆಂಗಸರು ಹೆಚ್ಚು ಅಂದ್ರೆ ಕೋಶ ಓದಬಹುದು ಅನ್ನೋ ಪ್ರತೀತಿ ಇತ್ತು. ಆದರೆ ನಾವು ಯಾರಿಗೆ ಕಮ್ಮಿ ಇಲ್ಲ ಎನ್ನುವ ಮಹಿಳೆಯರು ಪ್ರತಿ ಬಾರಿ ಸಾಬೀತು ಮಾಡ್ತಾ ಬಂದಿದ್ದಾರೆ. ಗಂಡಿನಂತೆಯೇ ಹೆಣ್ಣು ಕೂಡ ಒಬ್ಬಂಟಿಯಾಗಿ ದೇಶ ಸುತ್ತಬಲ್ಲಳು ಎನ್ನುವುದಕ್ಕೆ ಈ ಹುಡುಗಿಯೇ ಪ್ರತ್ಯಕ್ಷ ಸಾಕ್ಷಿ. ಒಂಟಿ ಬೈಕ್ನಲ್ಲಿ ಹಗಲು ರಾತ್ರಿ ದೇಶ ಸುತ್ತುವುದು ಸವಾಲಿನ ಕೆಲಸ. ಆದರೆ ಈ ಸವಾಲಿನ ಕೆಲಸವನ್ನ ಸಲೀಸಾದ ಸಾಧನೆಯ ಹಾದಿ ಮಾಡಿಕೊಂಡ ಅಪರೂಪದ ಪ್ರತಿಭೆ ಈಕೆಯದ್ದು. ಬೈಕ್ ಮೂಲಕ ಒಬ್ಬಂಟಿಯಾಗಿ ಕುಂದಾಪುರದಿಂದ ಕಾಶ್ಮೀರಕ್ಕೆ ಸುಮಾರು 6,000 ಕಿಲೋಮೀಟರ್ ದೂರದಷ್ಟು ಕ್ರಮಿಸುವ ಪ್ಲಾನ್ ಮಾಡಿಕೊಂಡು ಹೊರಟಿದ್ದಾರೆ. ಕುಂಬಾಸಿಯ ಸಾಕ್ಷಿ ಹೆಗ್ಡೆ ತನ್ನ ಬೈಕಲ್ಲೇ ಈ ದಿಗ್ವಿಜಯಕ್ಕೆ ಮರಳಿ ಹುಟ್ಟೂರಿಗೆ ವಾಪಸ್ಸಾಗಿದ್ದಾರೆ. ಉತ್ತಮ ಬೈಕ್ ರೈಡರ್ ಆಗಿರುವ ಈಕೆ ಮೇ 25ರಿಂದ 12 ದಿನಗಳ ಕಾಲ ಬೈಕ್ ಸವಾರಿ ಕೈಗೊಂಡು ಕುಂದಾಪುರದಿಂದ ಕಾಶ್ಮೀರಕ್ಕೆ ಸುಮಾರು 6,000 ಕಿಲೋಮೀಟರ್ ದೂರದಷ್ಟು ಒಬ್ಬಂಟಿಯಾಗಿ ಬೈಕ್ ಚಲಾಯಿಸಿಕೊಂಡು ಒಬ್ಬರೇ ಹೋಗ್ತಿದ್ದಾರೆ. ಸಾಕ್ಷಿಯ ತಂದೆ ಮೂಲತಃ ಹೊನ್ನಾವರದ ಶ್ರೀರಾಮ್ ಹೆಗ್ಡೆ ಹಾಗೂ ಕುಂದಾಪುರ ಮೂಲದ ತಾಯಿ ಪುಷ್ಪ. ಇವರ ಮೂರನೇ ಮಗಳಾದ ಸಾಕ್ಷಿ ಹೆಗ್ಡೆ ಕುಂದಾಪುರದ ಬಂಡಾರ್ಕಾಸ್ ಕಾಲೇಜಿನಲ್ಲಿ ಪದವಿ ವ್ಯಾಸಂಗವನ್ನ ಮಾಡುತ್ತಿದ್ದು ವಿದ್ಯಾಭ್ಯಾಸದ ಅನುಕೂಲಕ್ಕಾಗಿ ಕುಂಬಾಸಿಯಲ್ಲಿ ವಾಸವಾಗಿದ್ದಾರೆ. ಕುಂದಾಪುರದಿಂದ ಈ ಸಾಧನೆಯನ್ನ ಹಾದಿ ಹಿಡಿದವರಲ್ಲಿ ಸಾಕ್ಷಿಯೇ ಮೊದಲಿಗರು. ಮೇ 25ರಂದು ಬೆಳಗ್ಗೆ 7:30ಕ್ಕೆ ಕುಂಬಾಸಿ ಮನೆಯಿಂದ ಹೊರಟು ಸಂಜೆ 5 ಗಂಟೆಯ ವೇಳೆಗೆ ಮಹಾರಾಷ್ಟ್ರದ ಕೊಲ್ಲಾಪುರಕ್ಕೆ ಸುಮಾರು 520 ಕಿಲೋಮೀಟರ್ ದೂರ ಬೈಕ್ ರೈಡ್ ಮಾಡಿಕೊಂಡು ಮೊದಲ ದಿನ ತೆರಳಿದ್ದಾರೆ. ಎರಡನೇ ದಿನದಲ್ಲಿ 380 ಕಿಲೋಮೀಟರ್ ಸಂಚರಿಸಿ ಪನ್ವೇಲ್ ಮುಟ್ಟಿದ್ದಾರೆ. ಮೂರನೇ ದಿನದಲ್ಲಿ 700 ಕಿಲೋಮೀಟರ್ ಕ್ರಮಿಸುವ ಗುರಿ ಇಟ್ಟುಕೊಂಡಿರುವ ಸಾಕ್ಷಿ ಹೆಗ್ಡೆ 12 ದಿನದ ಒಳಗಡೆ ಕಾಶ್ಮೀರ ಪ್ರವಾಸವನ್ನ ಮಾಡಿ ವಾಪಸ್ಸಾಗಿದ್ದಾರೆ. ಗೆಳೆಯರ ಸಹಕಾರದಿಂದ ಕಳೆದ 1 ವರ್ಷಗಳಿಂದ ಬೈಕ್ ತರಬೇತಿಯನ್ನ ಪಡೆದುಕೊಂಡಿದ್ದು ಬೆಳಿಗ್ಗೆ ಕಾಲೇಜಿಗೆ ಹೋಗಿ ಸಂಜೆ ಕುಂಬಾಶಿಯ ಒಂದು ಆಸ್ಪತ್ರೆಯಲ್ಲಿ ಕೆಲಸವನ್ನ ಮಾಡಿ ತನ್ನ ಸ್ವಂತ ದುಡ್ಡಿನಲ್ಲಿ ಬಜಾಜ್ ಪಲ್ಸರ್ ಬೈಕ್ ಖರೀದಿಸಿದ್ದು ಒಳ್ಳೆಯ ಉದ್ದೇಶದೊಂದಿಗೆ ಕಾಶ್ಮೀರ ಪ್ರವಾಸವನ್ನ ಕೈಗೊಂಡಿದ್ದಾರೆ. ದಿನನಿತ್ಯ ಬೆಳಿಗ್ಗೆ 6 ಗಂಟೆಗೆ ಹೊರಟು ಸಂಜೆ 6 ಗಂಟೆಗೆ ರೈಡ್ ಪೂರ್ಣಗೊಳಿಸುತ್ತಾರೆ. ಮಹಿಳೆಯರು ಯಾವುದೇ ಭಯಪಡುವ ಅವಶ್ಯಕತೆ ಇಲ್ಲ. ಯಾರ ಸಹಾಯವಿಲ್ಲದೆ ಗೂಗಲ್ ಮ್ಯಾಪ್ ಬಳಸಿಕೊಂಡು ಸಂಚರಿಸುತ್ತಿದ್ದೇನೆ. ಹೆತ್ತವರ ಪ್ರೋತ್ಸಾಹ ಹಾಗೂ ಊರಿನವರ ಸಹಕಾರದಿಂದ ಈ ಅವಕಾಶ ಸಾಧ್ಯವಾಗಿದೆ ಎಂದಿದ್ದಾರೆ ಸಾಕ್ಷಿ ಹೆಗ್ಡೆಯವರು. ಸಾಕ್ಷಿ ಕುಂದಾಪುರ. ನಾನೊಂದು 15 ದಿನದ ಮುಂಚೆ ಕುಂದಾಪುರದಿಂದ ಕಾಶ್ಮೀರ ತನಕ ಒಂದು 15 ದಿನದೊಳಗೆ ಒಂದು ನಂದು ಬೈಕ್ ರೈಡಿಂಗನ್ನು ಮುಗಿಸೋಕ್ಕಂತ ಒಂದು ಸಣ್ಣ ಪ್ಲ್ಯಾನ್ ಹಾಕಿದ್ದೆ. ಅದು ಹಾಗೆ ಮೇ 25ಕ್ಕೆ ಸ್ಟಾರ್ಟ್ ಮಾಡಿ 12 ದಿನದಲ್ಲೇ ಅದನ್ನು ಕಂಪ್ಲೀಟ್ ಮಾಡಿದೆ. ನಂದು ಉದ್ದೇಶ ಏನಿದ್ದಿತ್ತು ಅಂದರೆ ಮಹಿಳಾ ಸಬಲೀಕರಣ ಅಂತ ಇದ್ದಿತ್ತು. ಅದನ್ನು ನಾನು 12 ದಿನದಲ್ಲಿ ಅಚೀವ್ ಮಾಡಿದೆ. 6 ದಿನದಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರಿಗೆ ಹೋಗಿ 6 ದಿನದಲ್ಲಿ ಕುಂದಾಪುರಕ್ಕೆ ರಿಟರ್ನ್ ಆದೆ. ಅದಾದಮೇಲೆ ನನಗೆ ಎಕ್ಸ್ಪೀರಿಯೆನ್ಸ್ ಎಲ್ಲ ತುಂಬ ಒಳ್ಳೆ ರೀತಿಯಿಂದ ಇತ್ತು. ಇದೇ ಥರ ಇನ್ನು ಮುಂದೆ ನಾನು ಬೈಕ್ ರೈಡಿಂಗ್ ಮಾಡಬೇಕು, ಆಲ್ ಓವರ್ ಕರ್ನಾಟಕ ಮಾಡಬೇಕು, ಅದು ಒಂದು ಸಣ್ಣ ತಾಲೂಕಿಗೆ ಸಹಿತ ತಿರುಗಿ ಬೇರೆ ಇಂಟೆನ್ಷನ್ ಇಟ್ಕೊಂಡು ಅವ್ರಿಗೆ ಅದ್ರ ಬಗ್ಗೆ ಜಾಗೃತಿ ಮೂಡಿಸ್ಬೇಕು ಅನ್ನೋ ಒಂದು ಆಸೆ ಇದೆ. ಹಾಗೆ ನನಗೆ ಎಲ್ಲ ಕಡೆನೂ ಏನೂ ಪ್ರಾಬ್ಲಮ್ ಆಗದೆ ಎಲ್ಲದೂ ಆರಾಮಾಗಿ ಆಗಿ ಹೋಗಿ ಬಂದೆ. ನಂದು ಒಂದು ಮಹಿಳಾ ಸಬಲೀಕರಣ ಅಂತ ಇದ್ದಿದ್ದ ಕಾನ್ಸೆಪ್ಟು ಅದು ತುಂಬ ಕಷ್ಟ ಆಗಿದ್ದಿತ್ತು. ಏನಕ್ಕಂದರೆ ಒಂದೇ ಹುಡುಗಿ ಹೋಗಿ ಅಲ್ಲಿ ತನಕ 6,000 ಕಿಲೋಮೀಟರ್ ಅಪ್ ಆ್ಯಂಡ್ ಡೌನ್ ಹೋಗಿ ಬರೋದಂದರೆ ನನಗೆ ಒಂದು ದೊಡ್ಡ ಚಾಲೆಂಜ್ ಆಗಿದ್ದಿತ್ತು. ಆದರೂ ನಾನು ಅದನ್ನು ಮೀರಿ ಹೋಗಿ ಅಲ್ಲೆಲ್ಲ ನನಗೇನು ಪ್ಲ್ಯಾನ್ ಮಾಡಿದೆ ಅಲ್ಲಿ ಹೋಗಿ ಎಲ್ಲೋ ಒಂದು ಕಡೆ ಉಳ್ಕೊಂಡು ಅಲ್ಲಿಂದನೇ ಒಂದು ಸೇಫಾಗಿ ಹೋಗಿ ಸೇಫಾಗಿ ಬಂದು ನನ್ನ ಅಚೀವ್ಮೆಂಟನ್ನು ಪೂರ್ತಿ ಮಾಡಿದ್ದೀನಿ. ಹಾಗೆ ನಾನು ಹೋಗು ಯಾವ ರೂಟ್ ಸಹ ಈಸಿ ಆಗಿರಲಿಲ್ಲ, ಎಲ್ಲದೂ ಚಾಲೆಂಜಿಂಗ್ ಆಗಿತ್ತು. ಅದರಲ್ಲೂ ಜಾಸ್ತಿ ಜಮ್ಮು ಆ್ಯಂಡ್ ಕಾಶ್ಮೀರ್ ಇನ್ನೂ ಚಾಲೆಂಜಿಂಗ್ ಆಗಿತ್ತು. ಬಿಕಾಸ್ ಅದು ಫುಲ್ ಮೌಂಟೇನ್ಸ್ ಒಳಗೆ ರೂಟು, ಆಮೇಲೆ ತುಂಬ ಕಷ್ಟ, ಅಪ್ಪ ಹೋಗಬೇಕು. ಮತ್ತು ನನಗೆ ಯಾರೂ ಗುರ್ತಾನೇ ಇರಲಿಲ್ಲ ಅಲ್ಲಿ. ಆದರೂ ನಾನು ಹೋಗಿದ್ದ ಒಂದು ಇಂಟೆನ್ಷನ್ ತಿಳ್ಕೊಂಡು ಮಹಿಳಾ ಸಬಲೀಕರಣ ಅಂತ ಅವ್ರಿಗೆ ಹೇಳಿದಾಗ ಅಲ್ಲೆಲ್ಲದರೂ ನಂಗೆ ಸಪೋರ್ಟ್ ಮಾಡಿದರು. ಫ್ರೀ ಊಟ ಕೊಡೋದು ಅಥವಾ ಎಲ್ಲಿಗೆ ಅವ್ರು ನಂಗೆ ರೂಟ್ ಹೇಳೋದು ಅಥವಾ ರೂಮ್ ಮಾಡಿಸಿ ಕೊಡೋದು ಎಲ್ಲದಕ್ಕೂ ನಂಗೆ ಹೆಲ್ಪ್ ಮಾಡಿದರು. ಇಲ್ಲಿಂದ ಏನೂ ಪ್ಲ್ಯಾನ್ ಮಾಡದೆ ಹೋದರೂ ಅದಷ್ಟು ಈಸಿ ಇಲ್ದಿದ್ರು ನಾನು ಹೋಗಿದ್ದ ಇಂಟೆನ್ಷನ್ ತಿಳ್ಕೊಂಡು ಎಲ್ಲರೂ ನಂಗೆ ಅದನ್ನು ಸಾಧಕಿಗೆ ಲಯನ್ಸ್ ಕ್ಲಬ್ ನಾವುಂದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಅಧ್ಯಕ್ಷರಾಗಿ ನರಸಿಂಹ ದೇವಾಡಿಗ, ಕಾರ್ಯದರ್ಶಿ ರಾಜು ಬಿ ದೇವಾಡಿಗ, ಉಪಾಧ್ಯಕ್ಷರಾಗಿ ಪ್ರದೀಪ್ ಶೆಟ್ಟಿ, ಕೋಶಾಧಿಕಾರಿ ಸಮರ್ ಶೆಟ್ಟಿ, ಲಯನ್ಸ್ ಕ್ಲಬ್ನ ಸದಸ್ಯರಾಗಿ ವೀರಶೇಖರ್, ಪ್ರಮೋದ್ ಪೂಜಾರಿ, ಕಿರಣ್ ಶೆಟ್ಟಿ ಉಪಸ್ಥಿತರಿದ್ದರು. ರವಿರಾಜ್, ವಿ4 ನ್ಯೂಸ್, ಬೈಂದೂರು.